20 ವರ್ಷದ ಹಿಂದೆ ನಾನು 22 ವರ್ಷದ ಹಿಂದೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಬಿಜಾಪುರ್ಗೆ ಬಾಗಲಕೋಟೆಗೆ ಎರಡಕ್ಕೂ ಕೂಡ ಕಾಂಗ್ರೆಸ್ ಕಚೇರಿ ಮಂಜೂರಾತಿ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ಆ ಒಂದು ಕಚೇರಿಗೆ ಅದು ನಮ್ಮ ಕಾಂಗ್ರೆಸ್ ದೇವಸ್ಥಾನ, ಆ ದೇವಸ್ಥಾನವನ್ನ ಇವತ್ತು ಉದ್ಘಾಟನೆ ಮಾಡುವಂತ ಭಾಗ್ಯ ನಾನು ಅಧ್ಯಕ್ಷನಾಗಿ ನನಗೆ ಸಿಕ್ಕಿತ್ತಲ್ಲ ಅನ್ನೋದು ನನಗೆ ಬಹಳ ವಿಶೇಷ ತಂದಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಾನು ನಮ್ಮ ಅಧ್ಯಕ್ಷರು ನಂಜಯ್ ಮಠ್ರವರು ನನ್ನ ಆತ್ಮೀಯ ಸ್ನೇಹಿತರು, ಅವರು ರಾಜ್ಯದ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದರು. ನಾನು ಅವರ ಕೈ ಕೆಳಗಡೆ ಜಿಲ್ಲಾ ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೇನೆ, ಅವರು ನನ್ನ ಕೈ ಕೆಳಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಂತ ಕಾಕತಾಳಿ ನೋಡಿ. ನಾನು ಅಧ್ಯಕ್ಷನಾದಾಗ ಅವ್ರಿಗೆ ಹೇಳಿದೆ, ನನ್ನ ಕೈ ಕೆಳಗಡೆ ನೀವು ಅಧ್ಯಕ್ಷರಾಗಿರಬಾರ್ದು, ನೀವು ರಾಜೀನಾಮೆ ಕೊಟ್ಬಿಡಿ, ನಾನು ನಿಮ್ಮನ್ನ ಸೇವಾದಳದ ರಾಜ್ಯ ಅಧ್ಯಕ್ಷನಾಗಿ ಮಾಡ್ತೀನಿ, ಇಲ್ಲಾಂದ್ರೆ ರಾಜ್ಯದ ಪದಾಧಿಕಾರಿಯಾಗಿ ಮಾಡ್ತೀನಿ, ನೀವು ಬರಬೇಕು ಅಂದ. ಅವರು ಇಲ್ಲ, ನಾನು ಕಾಂಗ್ರೆಸ್ ದೇವಸ್ಥಾನವನ್ನ ಕಾಂಗ್ರೆಸ್ ಕಚೇರಿಯನ್ನ ಕಟ್ಟಿ ಉದ್ಘಾಟನೆ ಮಾಡೋವರೆಗೂ ಈ ಜವಾಬ್ದಾರಿನ ನಾನು ನಿಲ್ಲಿಸೋದಿಲ್ಲ, ಈ ಕೆಲಸ ಫಸ್ಟ್ ನಾನು ಮಾಡ್ತೀನಿ ಅಂತೇಳಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ನಮ್ಮೆಲ್ಲರ ಕೈಲಿಗೂ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದು ಒಂದು ಪವಿತ್ರವಾದಂತ ಗಳಿಗೆ. ನಾವೆಲ್ಲ ಬಾಗಲಕೋಟೆಗೆ ಬಂದಿದ್ದೇವೆ. ಪ್ರಜಾಧ್ವನಿ ಯಾಕೆ ಈ ಧ್ವನಿ? ಈ ಧ್ವನಿ ಎತ್ತುವಂತ ಸಂದರ್ಭ ಹೇಗಿತ್ತು? ಯಾಕೆ ಈ ಬಸವಣ್ಣನ ನಾಡಿನಲ್ಲಿ, ಬಸವಣ್ಣನ ಕರ್ನಾಟಕದಲ್ಲಿ, ಕುವೆಂಪು ಕರ್ನಾಟಕದಲ್ಲಿ, ಕುವೆಂಪು ಕರ್ನಾಟಕದಲ್ಲಿ, ಕನಕದಾಸರ ಕರ್ನಾಟಕದಲ್ಲಿ, ಸಂತ ಶಿಶುನಾಳ ಶರೀಫರ ಕರ್ನಾಟಕದಲ್ಲಿ ನಾವೆಲ್ಲ ಈ ಒಂದು ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಒಂದು ಕಾಲದಲ್ಲಿ ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ಒಂದು ಗೌರವ ತರುವಂತ ಒಂದು ರಾಜ್ಯ. ಇವತ್ತು ಆ ರಾಜ್ಯ ಏನಾಗಿದೆ ಇದನ್ನ ಚರ್ಚೆ ಮಾಧ್ಯಮದಲ್ಲಿ ಆಗ್ತಾ ಇದೆ, ತಾವು ಕೂಡ ಎಲ್ಲ ಮಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ, ನೋವುಗಳನ್ನ, ಅಭಿಪ್ರಾಯಗಳನ್ನ ಈ ಪ್ರಜಾಧ್ವನಿಯ ಯಾತ್ರೆ, ಈ ಯಾತ್ರೆ ಜನಸಾಮಾನ್ಯರ ಸಂಕಷ್ಟವನ್ನ ಪರಿಹಾರ ಮಾಡಬೇಕು ಅಂತೇಳಿ ನಿಮ್ಮ ಮುಂದೆ ನಾವು ಇಲ್ಲಿ ಸೇರಿದ್ದೇವೆ. ಈಗ ಮಾತಾಡಿದಂತ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮುನಿಯಪ್ಪನವರು, HK ಪಾಟೀಲ್ ರವರು, ನಮ್ಮ ಕಾಶ್ಯಪ್ನವರು, ಎಲ್ಲ ನಾಯಕರುಗಳು, SR ಪಾಟೀಲ್ ರವರು ಅನೇಕ ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಮುಂದೆ ಇಟ್ಟರು. ಈ ಜಿಲ್ಲೆಯ ರಾಜಕಾರಣವನ್ನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಂಜಯ್ ಮಠ್ರು ಕೂಡ ನಿಮ್ಮ ಮೇಲಿರುವಂತಹ ಒಂದು ಭರವಸೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಆಪರೇಷನ್ ಲೋಟಸ್ ಮುಖಾಂತರ ಈ ಸರ್ಕಾರ ಬಂತು. 3.5 ವರ್ಷ ಆಯ್ತು. 3.5 ವರ್ಷದಲ್ಲಿ ನಿಮಗೇನಾರು ಈ ಸರ್ಕಾರ ಬಂದ ಮೇಲೆ ನಿಮ್ಮ ಬದುಕಿನಲ್ಲಿ ಏನಾರು ಬದಲಾವಣೆ ಆಗಿದ್ಯಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ನಿಮ್ಮ ಮುಂದೆ ಕೇಳಲಿಕ್ಕೆ ನಾನು ಬಯಸ್ತೇನೆ. ಮೋದಿ ಅವರು ಅಚ್ಚೇ ದಿನ ಬರ್ತದೆ, ಕಪ್ಪು ಹಣವನ್ನ ಹೊರಗಡೆ ತೆಗಿತೇನೆ, ನಿಮ್ಮೆಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಮಾತನ್ನ ಕೊಟ್ಟಿದ್ರು. ಬಂತೇನೆ ನಿಮ್ಗೆ ಯಾರಿಗಾರು ಬಂತ? ಆಯ್ತು. 2 ಕೋಟಿ ಉದ್ಯೋಗವನ್ನ ಕೊಡ್ತೇವೆ ಅಂತ ಹೇಳಿದ್ರು. ಖಾಸಗಿಯವರು ಆಗ್ಲಿ, ಇಲ್ಲ ಅಂದ್ರೆ ಗೌರ್ಮೆಂಟ್ ನೌಕರಿ ಆಗ್ಲಿ. ಯಾರಿಗಾರು ನಿಮ್ಮ ಊರಲ್ಲಿ ಏನಾದ್ರು ಸಿಕ್ತಾ? ಯಾರಿಗೂ ಇಲ್ಲ. ಕೋವಿಡ್ ಬಂತು, 18 ದಿನ 17 ದಿನ ಮಹಾಭಾರತ.
ನಾನು 21 ದಿನದಲ್ಲಿ ಕೋವಿಡ್ನ ನಿರ್ಮೂಲನೆ ಮಾಡ್ತೀನಿ, ನೀವೆಲ್ಲ ಜಾಗಟೆ ಹೊಡಿರಿ, ಚಪ್ಪಾಳೆ ಹೊಡಿರಿ ಅಂತ ಹೇಳಿದ್ರು. ನಾವು ಜಾಗಟೆನೂ ಹೊಡೆದು, ಚಪ್ಪಾಳೆನೂ ಹೊಡೆದು. ಎಲ್ಲ ಕೋವಿಡ್ ಅಲ್ಲಿ ಯಾರು ಹಾಸ್ಪಿಟಲ್ ಸೇರಿದ್ದಾರೆ ಅವ್ರಿಗೆಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಹಾಸ್ಪಿಟ್ಲು ಬಿಲ್ ಕೊಡ್ತೀವಿ ಅಂತ ಹೇಳಿದ್ರು, ಸತ್ತವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಚಾಮರಾಜನಗರ ಹಾಸ್ಪಿಟಲ್ ಆಕ್ಸಿಜನ್ ಕೊಡಕ್ಕಾಗದೆ ಇವತ್ತು 36 ಜನ ಸತ್ರು. ಅವ್ರನ್ನೇನು ಅಂತ ನೋಡ್ಲಿಲ್ಲ. ನಾನು ಸಿದ್ದರಾಮಯ್ಯನವ್ರು ಹೋಗಿ ಅವ್ರಿಗೆ ನೋಡಿ, ಪರಿಸ್ಥಿತಿ ನೋಡಿ, ನಾವು ಟ್ರಯಲ್ ನಡೆಸಿ ಸರ್ಕಾರದ ಮೇಲೆ, ಕೋರ್ಟ್ ಮೇಲೆ ಒತ್ತಡವನ್ನು ತಂದು ಪಾಪ ಕೋರ್ಟ್ ಅವರು ಇವತ್ತು ಗೌರವವನ್ನು ಕೊಟ್ಟು ಆದೇಶ ಮಾಡಿದ್ರು. 36 ಜನ ಸತ್ತಿದ್ದಾರೆ ಅಂತ ಹೇಳಿದ್ರು. ಸರ್ಕಾರ ಹಣ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಹೋಗಿ ನಾನು ಧ್ರುವನಾರಾಯಣ ಮನೆಗೆ ಹೋಗಿ 31 ಲಕ್ಷ ರೂಪಾಯಿ ಹಣವನ್ನು ಕೊಟ್ಕೊಂಡು ಬಂದಿದ್ದೇವೆ. 4.5 ಲಕ್ಷ ಜನ ಸತ್ತಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟರು, ಅವ್ರಿಗೆ ಹಣ ಕೊಡಲಿಲ್ಲ. ಇಂಥ ಎಲ್ಲ ಅನೇಕ ಕರ್ಮಕಾಂಡಗಳು ಈ ಬಿಜೆಪಿ ಸರ್ಕಾರ. ಅದಕ್ಕೆ ನಾನು ಸಿದ್ದರಾಮಯ್ಯನವರು, HK ಪಾಟೀಲ್ರವರು, MB ಪಾಟೀಲ್ರವರು, SR ಪಾಟೀಲ್ರವರು, ಮುನಿಯಪ್ಪನವರು, ನಾವೆಲ್ಲ ಸೇರಿ, ಇನ್ನ ಲೀಡರ್ಗಳೆಲ್ಲ ಸೇರಿ, ನಿಮ್ಮ ಲೋಕಲ್ ಲೀಡರ್ಗಳೆಲ್ಲ ಸೇರಿ ಚರ್ಚೆ ಮಾಡಿದು ಏನು ಮಾಡಬೇಕು ಅಂತೇಳಿ. ಇದನ್ನ ನಾವು ಜನರ ಮುಂದೆ ಇಡಬೇಕು, ಜನರ ವಿಚಾರ ತಿಳಿಸ್ಬೇಕು. ಎಲೆಕ್ಷನ್ ಅಂದ್ರೆ ನಮ್ಮ ಎಕ್ಸಾಮಿನೇಷನ್ ಇದ್ದಂಗೆ. ನಾವೇನ್ ಮಾಡಿದ್ದೀವಿ, ಆಡಳಿತದವರು ಏನ್ ಮಾಡಿದ್ದಾರೆ, ಇದರ ತೀರ್ಮಾನ ಮಾಡಂತ ಈ ಪ್ರಭುಗಳು. ಇದಕ್ಕೆ ಈ ಪ್ರಜೆಗಳ ಮಧ್ಯೆ ಹೋಗಿ ಇಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಬೇಕು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೇವೆ. ಇಲ್ಲಿ ಬರಕ್ಕಿನ ಮುಂಚಿತವಾಗಿ ಈ ಬಿಜೆಪಿ ಸರ್ಕಾರದ ಪಾಪದ ಪುರಾಣವನ್ನು ಬಿಡುಗಡೆ ಮಾಡಿದ್ದೇವೆ. ಪಾಪದ ಪುರಾಣ ಏನೇನು ಲೂಟಿ ಮಾಡಿದ್ರು, 40% ಸರ್ಕಾರ ಅಂತ ಏನು ಹೆಸರು ಬಂದಿದೆ. ಹಾಗೆ ಈ ಬೆಡ್ಡು, ನಮ್ಮ ಕೋವಿಡ್ ಬೆಡ್ಡು, ಕೋವಿಡ್ ಔಷಧಿ ಎಲ್ಲತ್ರಲ್ಲೂ ಸರ್ಕಾರ 200-300% ಕಮಿಷನ್. ಇವೆಲ್ಲ ಈ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಬಂದಿದೆ ಅಂತ ಹೇಳಿದ್ನಲ್ಲ, ಸಾಕ್ಷಿ ಸಮೇತ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ಯುವಕರು ಉದ್ಯೋಗಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇವತ್ತು PSI ಸ್ಕ್ಯಾಮ್ ನೋಡಿದ್ರಿ, ಎಲ್ಲ ಇಂಜಿನಿಯರ್ಗಳ ಸ್ಕ್ಯಾಮ್ ನೋಡಿದ್ರಿ. ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಕೊಡಬೇಕು ಅಂತ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಬಿಜೆಪಿ ಅವರು ಹೇಳಿದ. ನಿಮ್ಮ ಪಕ್ಕದ ಕ್ಷೇತ್ರದ ಒಬ್ಬ ಶಾಸಕ, ಆತ ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಕೊಡಬೇಕು, ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,500 ಕೋಟಿ ಕೊಡಬೇಕು ಅಂತ ಹೇಳ್ದ. ಒಬ್ಬ ಮಂತ್ರಿಗೆ ಪಿಂಪ್ ಅಂತ ಕರೆದ. ಈ ಸರ್ಕಾರ ಯಾವ ತನಿಖೆಯನ್ನು ಮಾಡಕ್ಕೆ ಧೈರ್ಯ ಇಲ್ಲ. ವಿಶ್ವನಾಥ್ ಅವರು 20% ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ H. ವಿಶ್ವನಾಥ್ ಅವ್ರ ಪಾರ್ಟಿಯ ಶಾಸಕರು ಅವರು ಕೂಡ ಆರೋಪ ಮಾಡಿದ್ರು. ಅದು ಕೂಡ ತನಿಖೆ ಮಾಡಕ್ಕಾಗಲಿಲ್ಲ. ಕೆಂಪಣ್ಣ 2 ಲಕ್ಷ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ, ಅವರು ಬರೆದ್ರು, ಅದು ತನಿಖೆ ಮಾಡಕ್ಕಾಗಲಿಲ್ಲ. ಇವತ್ತು ನೋಡಿ ಮಾಧ್ಯಮದಲ್ಲಿ ಬಂದಿದೆ, KPSCಯಲ್ಲಿ PWD ಸಹಾಯಕ ಇಂಜಿನಿಯರ್ ಹುದ್ದೆ 40 ಲಕ್ಷ, 50 ಲಕ್ಷ, 60 ಲಕ್ಷ ಕೊಡ್ಬೇಕಂತ. ಇದನ್ನ ನಾನು ಹೇಳ್ತಾ ಇಲ್ಲ, ಒಂದು ಪ್ರತಿಷ್ಠಿತ ಪೇಪರ್ನವರು ತಂದೆ ಆದಂತ ಒಂದು ತನಿಖೆ ಮಾಡಿ ಇವತ್ತು ಯಾರಿಗೆ ಜಾಸ್ತಿ ಮಾರ್ಕ್ ಬಂದಿದೆ ಅವ್ರಿಗೆ ಕಡಿಮೆ ಅಂಕ, ಯಾರಿಗೆ ಕಡಿಮೆ ಬಂದಿದೆ ಅವ್ರಿಗೆ ಜಾಸ್ತಿ ಅಂಕ ಕೊಡ್ತಾ ಇದ್ದಾರೆ ಅಂತೇಳಿ ಇವತ್ತು ಈ ರಾಜ್ಯದ ಪ್ರತಿಷ್ಠಿತ ಪೇಪರು ನಿಮ್ಮ ಸ್ವಾಭಿಮಾನ, ನಿಮ್ಮ ಗೌರವ, ನಿಮ್ಮ ಬದುಕಿಗೆ ಏನು ನೋವಾಗ್ತಾ ಇದೆ ಅದನ್ನ ಇವತ್ತು ಎತ್ತಿ ಹಿಡಿತಾ ಇದ್ದಾರೆ. ಬಂಧುಗಳೇ, ನಿಮ್ಮ ಗೌರವ ಉಳಿಸ್ಬೇಕು. ನಾವು ನಿಮ್ಮ ಸಮಸ್ಯೆಗೆ ಸಹಾಯ ಮಾಡಬೇಕು. ನಿಮ್ಮ ಬದುಕಿನಲ್ಲಿ ಏನು ನೋವನ್ನು ಅನುಭವಿಸ್ತಾ ಇದ್ದೀರಿ ಅದಕ್ಕೆ ನಾವು ಸಹಾಯ ಮಾಡಬೇಕು. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತನ್ನ ಉಳಿಸ್ಕೊಂಡಿದ್ದೇವೆ, ನುಡಿದಂತ ನಡೆದಿದ್ದೇವೆ. ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದು 5,000 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತೇವೆ ಅಂತ ಮಾತು ಕೊಟ್ಟು ಬಂದಿದ್ದೇವೆ. ಇಡೀ ಆ ಭಾಗದ
ಜನರಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಒಂದು ಆರ್ಥಿಕ ನೀತಿಯನ್ನು ತರಿತೀವಿ ಅಂತ ಹೇಳಿದ್ದೇವೆ. ಚಿತ್ರದುರ್ಗಕ್ಕೆ ಹೋಗಿದ್ದೋ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನೆಲ್ಲ ತನ್ನ ಜನಸಂಖ್ಯೆ ಆಧಾರದ ಮೇಲೆ ಏನು ಒಂದು ಕಾನೂನನ್ನು ನಾವು ತಂದಿದ್ದೇವೆ, ಆ ಅನುಷ್ಠಾನವನ್ನು ತಂದು ಆ ಜನರ ಕಲ್ಯಾಣಕ್ಕೋಸ್ಕರ 10 ದಶ ಕಾರ್ಯಕ್ರಮವನ್ನು ಘೋಷಣೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಬಿಜಾಪುರಕ್ಕೆ ಬಂದಿದ್ದೋ, ಧಾರವಾಡಕ್ಕೆ ಬಂದಿದ್ದೋ, ಹುಬ್ಳಿ ಧಾರವಾಡಗಳಲ್ಲಿ ಬಿಜಾಪುರನಲ್ಲಿ ಎಂ.ಬಿ. ಪಾಟೀಲ್ ಅವರ ನೇತೃತ್ವದಲ್ಲಿ, ಇಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಇಲ್ಲಿ ಘೋಷಣೆ ಮಾಡಿದೋ ಮುಂದಿನ ದಿನ ನಿಮ್ಮ ಭೂಮಿಗಳನ್ನು ಅಸಲು ಮಾಡಲಿಕ್ಕೆ, ನೀರಾವರಿಯನ್ನು ಮಾಡಲಿಕ್ಕೆ 5 ವರ್ಷದಲ್ಲಿ 2 ಲಕ್ಷ ಕೋಟಿಯನ್ನ ಮೀಸಲಾಗಿ ಕಾಂಗ್ರೆಸ್ ಪಕ್ಷ ಇಡ್ತದೆ ಅನ್ನೋ ಮಾತನ್ನು ಕೂಡ ನಾವು ನಮ್ಮ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ವಚನ, ನುಡಿದಂತ ನಡೆಯುವಂತ ಮಾತು. ಬೆಳಗಾಂಗೆ ಹೋಗಿದ್ದು, ಬೆಳಗಾಂ ಯಾವುದು? ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿಕೊಂಡಂತ ಪುಣ್ಯ ಭೂಮಿ. ಆ ವೀರಸೌಧಕ್ಕೆ ಹೋದೋ, ವೀರಸೌಧದಲ್ಲಿ ಗಾಂಧೀಜಿಯವರಿಗೆ ಆ ಜಾಗದಲ್ಲಿ ಹೂನಾರ ಹಾಕ್ಬಿಟ್ಟು ಬೆಳಗಾಂನಲ್ಲಿ ಅನೌನ್ಸ್ಮೆಂಟ್ ಮಾಡ್ದೋ. ಇವತ್ತು ಈ ಜ್ಯೋತಿ ಬೆಳಗಿಸಿದ್ದೀವಲ್ಲ, ಈ ಜ್ಯೋತಿ ಮನೆ ಮನೆಯಲ್ಲೂ ಬೆಳಗಬೇಕು, ಉಚಿತವಾಗಿ ವಿದ್ಯುತ್ತನ್ನು ಕೊಡಬೇಕು, 200 ಯೂನಿಟ್ ಫ್ರೀಯಾಗಿ ಕರೆಂಟ್ ಅನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ತಿಂಗಳು ಕೂಡ 200 ಯೂನಿಟ್ ನಿಮ್ಮೆಲ್ಲರಿಗೂ ಕೂಡ ಕೊಡುವಂತ ತೀರ್ಮಾನವನ್ನ ನಾವು ಮಾಡಿ ಗ್ಯಾರಂಟಿ, ಕಾಂಗ್ರೆಸ್ ಪಕ್ಷದ ನಂಬರ್ 1 ಗ್ಯಾರಂಟಿ 200 ಯೂನಿಟ್ ಕರೆಂಟ್. ತಿಂಗಳಿಗೆ 1,500 ರೂಪಾಯಿ ಆಗ್ತದೆ, ವರ್ಷಕ್ಕೆ 18,000 ರೂಪಾಯಿ ಆಗ್ತದೆ. ನಿಮ್ಮ ಮನೆಯ ಬೆಳಕನ್ನ ಹಂಚುವಂಥದ್ದು. ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ದೋ ಜ್ಯೋತಿಯ ಹತ್ತಿಸ್ಬಿಟ್ಟು ಮಾಡಿದ್ದೇವೆ. ಕತ್ತಲಿಂದ ಬೆಳಕಿಗೆ ಹೋಗಬೇಕು ನಿಮ್ಮ ಜೀವನ ಅಂತೇಳಿ ಮಾಡಿದ್ದೇವೆ. ಹಂಗೆ ಕಾಂಗ್ರೆಸ್ ಪಕ್ಷದ ಮೊದಲನೆಯ ಗ್ಯಾರಂಟಿ ನಿಮ್ಗೆ ಫ್ರೀ ಕರೆಂಟ್. ಏನ್ ಹೇಳಿ? ಎಷ್ಟು ಯೂನಿಟ್? 200 ಯೂನಿಟ್. ಎರಡನೇ ಗ್ಯಾರಂಟಿ ನೀವೆಲ್ಲ ಗ್ಯಾಸು, ಹೆಣ್ಮಕ್ಳು ತಾಯಂದಿರು ಗ್ಯಾಸ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಬೆಲೆ ಜಾಸ್ತಿ ಆಗೋಗಿದೆ, ಸಂಸಾರ ನೋಡಕ್ ಆಗ್ತಾ ಇಲ್ಲ. ಆಕೆಗೆ ಸಹಾಯ ಮಾಡಬೇಕು. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣಿನ ಶಕ್ತಿ ದೇಶದ ಶಕ್ತಿ, ಹೆಣ್ಣಿನ ಮುಖಂಡತ್ವ, ಹೆಣ್ಣು ನಮ್ಮ ಎಲ್ಲ ಮನೆಯ ನಾಯಕಿ, ಆ ತಾಯಿ. ಈಗ ನಾವು ಲಕ್ಷ್ಮಿನ ಕರೆಯಕ್ಕಿನ ಮುಂಚೆ ಈಗ ನಾವು ತಿರುಪತಿಗೆ ಹೋಗ್ತೀವಿ. ತಿರುಪತಿ ದೇವರು ವೆಂಕಟೇಶ್ವರ, ನಾವು ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತೀವಿ. ಪರಮೇಶ್ವರ ನಮ್ಮ ಹಿಂದೂ ಧರ್ಮದಲ್ಲೇ ದೊಡ್ಡ ದೇವರು, ಪಾರ್ವತಿ ಪರಮೇಶ್ವರ ಅಂತೀವಿ. ಗಣೇಶನ ಹಬ್ಬ ಮಾಡ್ತೀವಿ. ಆಗ ನಾವು ಗಣೇಶನ ಮದುವೆ ಆಗಿಲ್ಲ, ತಾಯಿ ಹೆಸರು ಮೊದಲು ಗೌರಿ ಹಬ್ಬ, ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೀವಿ. ಈ ಭೂಮಿಗೆ ಭೂ ತಾಯಿ ಅಂತ ಕರಿತೀವಿ, ನಿಮ್ಮ ಭಾಷೆಗೆ ಮಾತೃಭಾಷೆ ಅಂತ ಕರಿತೀವಿ. ಹಂಗೆ ಹೆಣ್ಣಿಗೆ ಶಕ್ತಿ ಕೊಡಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಂಕಲ್ಪ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಅದಕ್ಕೆ ಇಂದಿರಾ ಗಾಂಧಿಯವರ ಮೊಮ್ಮಗಳು ಸೋನಿಯಾ ಗಾಂಧಿಯವರು ಈ ದೇಶಕ್ಕೆ 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಒಬ್ಬ ಆರ್ಥಿಕ ತಜ್ಞನಿಗೆ ಅಧಿಕಾರವನ್ನು ನೀಡಿದ್ರು. ನೀವು ಯಾರು ಒಂದು ಪಂಚಾಯತಿ ಮೆಂಬರ್ ಬಿಟ್ಕೊಡಲ್ರಿ, ಪಂಚಾಯತಿ ಚೇರ್ಮನ್ ಭಾಗ ಬಿಡಕೊಡಲ್ರಿ, ಹಂಚ್ಕೊಳಕ್ ಬಿಡಲ್ರಿ. ಆದ್ರೆ ಆ ಹೆಣ್ಣುಮಗಳು ತಾಯಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ಕೊಂಡು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿದಂತ ಹೆಣ್ಣುಮಗಳು. ಆಕೆ ಸೋನಿಯಾ ಗಾಂಧಿಯವರ ಮಗಳು ಪ್ರಿಯಾಂಕಾ ಗಾಂಧಿಯವರು ಮೊನ್ನೆ ಬಂದು ನಾಯಕಿಯರ ಸಮಾವೇಶಕ್ಕೆ ಬಂದು ಎಲ್ಲ ಹೆಣ್ಣುಮಕ್ಕಳ ಸಮಸ್ಯೆಯನ್ನು ಆಲಿಸಿ ಒಂದು ಗೋಷ್ಠಿಯನ್ನು ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟರು. ವರ್ಷಕ್ಕೆ 24,000 ರೂಪಾಯಿ ನಿಮ್ಮ ಅಕೌಂಟ್ಗೆ ನೇರವಾಗಿ, ಅಂದ್ರೆ ತಿಂಗಳಿಗೆ 2,000 ರೂಪಾಯಿ.
ಯಾರು ಒಂದು ಮನೆಯ ಒಡ್ತಿದ್ದಾಳೋ ಯಜಮಾನಿಕೆ ಇದ್ದಾಳೋ ಅವಳಿಗೆ ನೇರವಾಗಿ ನಿಮ್ಮ ಅಕೌಂಟ್ ಬರೋದಿಲ್ಲ. ನೀವು ಗಂಡಸು ಯಾರು ನಿಮ್ಮ ಅಕೌಂಟ್ ಬರೋದಿಲ್ಲ. ಎಲ್ಲ ನಿಮ್ಮ ಅಕೌಂಟ್ ಎಲ್ಲ ಕರೆಕ್ಟಾಗಿ ಹೆಣ್ಮಕ್ಳಿಗೆ ಅಕೌಂಟ್ ರೆಡಿ ಮಾಡಿ ನಿಮ್ಮ ಅಕೌಂಟು ಹಾಕುವ ಹೆಣ್ಮಕ್ಳಿಗೆ ಹಾಕುವ ನೀವು ಹೇಳಿ. ಹೆಣ್ಮಕ್ಳಿಗೆ ಇಲ್ಲ. ಈಗ ನೀವೇನು ಮಾಡ್ಬೇಕು ಗೊತ್ತಾ? ಈ ಮೀಟಿಂಗ್ ಆದ್ಮೇಲೆ ನಾನೊಂದು ಫಾರಂ ಕಳ್ಸ್ಕೊಡ್ತೀನಿ.